ಕೇಳುತ್ತಿರುವ ತಮಗೆಲ್ಲರಿಗೂ ನಮಸ್ಕಾರಗಳು. ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ 323. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನಕ್ಕೆ ದನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ಧರೆ ಸಸ್ಯ ಫಲದಿ ಜೀವಿಗೆ ಪುಷ್ಟಿ ತೊಡೆ ಮರಳಿತಾಂ ಪಡೆಯಡೇನ್ ಅವನಿ ಅರ್ಧವನು. ಧರಣಿಗೀ ನಮ್ಮೊಡಲು ಹುಯ್ಗಡುಬು ತಪ್ಪಲೆಯು ಪರಮೇಷ್ಟಿಯುಕ್ತಿಯುದು ಮಂಕುತಿಮ್ಮ. ಪರಮೇಷ್ಟಿಯುಕ್ತಿಯದು ಮಂಕುತಿಮ್ಮ. ಪ್ರಿಯರೇ, ಭೂಮಿಯು ಮನುಷ್ಯನನ್ನು ಸೇರಿದಂತೆ ಅನೇಕ ಸಕಲ ಜೀವರಾಶಿಗಳಿಗೂ ನೀರು, ಗಾಳಿ, ಆಹಾರ ಇತ್ಯಾದಿಗಳನ್ನು ನೀಡುತ್ತಾ ಪೋಷಣೆ ಮಾಡುತ್ತಾ ಬಂದಿದೆ. ಆದರೆ ನಾವು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಜೀವಿಗಳು ತಮಗೆಷ್ಟು ಬೇಕೋ ಅಷ್ಟನ್ನು ಮಾತ್ರವೇ ಪಡೆದು ಉಳಿದುದನ್ನು ಈ ಭೂಮಿಗೆ, ಈ ಭೂಮಿ ತಾಯಿಗೆ ಮರಳಿಸಿ ಭೂಮಿ ತಾಯಿಗೆ ಕೊಟ್ಟು ಬಿಡುತ್ತವೆ. ತನಗೆ ಬೇಕಾಗಿರುವುದನ್ನು ಬೇಯಿಸಿಕೊಳ್ಳಲು ಮನುಷ್ಯನ ದೇಹವನ್ನು ಕೂಡ ಹಬೆಯಿಂದ ಮಾಡುವ ಇಡ್ಲಿಯ ಪಾತ್ರೆಯಂತೆ ಭಗವಂತನು ಉಪಯೋಗಿಸುತ್ತಾನೋ ಎಂಬ ಪ್ರಶ್ನೆಯನ್ನು ಮಾನ್ಯ DVG ಅವರು ಈ ಕಗ್ಗದ ಮೂಲಕ ನಮ್ಮ ಮುಂದೆ ಇಡುತ್ತಾರೆ. ಬಂಧುಗಳೇ, ನಾವೆಲ್ಲರೂ ಈ ಭೂಮಿಯ ಮೇಲೆ ಬಂದಿರುವ ಪಾತ್ರಧಾರಿಗಳಷ್ಟೇ. ಅವನು ಕುಣಿಸಿದಂತೆ ಕುಣಿಯಬೇಕು. ಅವನು ತೆರೆ ಎಳೆಯುವ ತನಕ ಪಾತ್ರಕ್ಕೆ ಜೀವ ತುಂಬಿ ಮನಸ್ಸು ತುಂಬಿ ಕುಣಿಯಬೇಕು. ಕುಣಿಯುವಾಗಲೇ ಸಿಗುವ ಅನುಭವವನ್ನು ಪಡೆಯಬೇಕು. ಹೀಗೆ ಬದುಕಿನ ಸಾರ್ಥಕತೆಯತ್ತ ಹೊರಳಬೇಕು. ಪ್ರಾಪ್ತಿಯಾಗಿರುವ ಜನ್ಮಕ್ಕೆ ನಾವೆಲ್ಲರೂ ಕೂಡ ಶರಣಾಗಲೇಬೇಕು ಎಂಬ ವಿಚಾರವನ್ನು ಈ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರು ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗ ಮಾಲಿಕೆಯೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ ಇಸುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗ ಮಾಲಿಕೆಯೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.